ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾನೊಂದು ಆ, ಆಡಿಯೋವನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಯೂಟ್ಯೂಬಿಗೆ ಹಾಕಿದೆ. ತುಳು ಭಾಷೆಗೆ ಅದರದ್ದೇ ಆದ ಸ್ವತಂತ್ರ ಲಿಪಿ ಇದೆ ಎನ್ನುವಂಥ ಒಂದು ಪ್ರಶ್ನೆಯಾಗಿ ನಾನು ಅದನ್ನು ಹಾಕಿದೆ. ಈ ವಿಡಿಯೋದ ಮಾತುಗಳು ಕೆಲವರಿಗೆ ಸ್ಪಷ್ಟವಾಗಲಿಲ್ಲ ಅಂತ ತಿಳಿಸಿದರು. ಲಿಪಿ ಮತ್ತು ಭಾಷೆಯ ಸಂಬಂಧ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದರು. ಹೌದು, ಭಾಷೆ ಮತ್ತು ಲಿಪಿಗೆ ಯಾವುದೇ ಸಂಬಂಧ ಇಲ್ಲ. ಭಾಷೆಯೊಂದು ಧ್ವನಿ ಸಂಕೇತವಾದರೆ ಅದನ್ನು ದಾಖಲಿಸುವ ರೇಖಾ ಸಂಕೇತ ಲಿಪಿ. ಯಾವುದೇ ಭಾಷೆಗೆ ಅದರದ್ದೇ ಆದ ಸ್ವತಂತ್ರ ಲಿಪಿ ಎಂಬುದೊಂದಿಲ್ಲ. ಒಂದು ಭಾಷೆಯನ್ನು ಬಳಸುವುದಕ್ಕಾಗಿಯೇ ಒಂದು ಲಿಪಿಯನ್ನು ಬಳಕೆ ಮಾಡಿದಾಗ ಆ ಲಿಪಿಯೊಂದಿಗೆ ಆ ಭಾಷೆಯ ಹೆಸರು ಸೇರಿಕೊಳ್ತದೆ ಅಷ್ಟೇ. ಹಾಗೆ ನೋಡಿದರೆ ಯಾವುದೇ ಭಾಷೆಗೆ ಸ್ವತಂತ್ರ ಲಿಪಿ ಅನ್ನುವುದೇ ಇಲ್ಲ. ಸಂಸ್ಕೃತ, ಹಿಂದಿ, ಗುಜರಾತಿ ಸೇರಿದಂತೆ ಭಾರತೀಯ ಅನೇಕ ಭಾಷೆಗಳಿಗೆ ಸ್ವತಂತ್ರ ಲಿಪಿ ಇಲ್ಲ. ಅಲ್ಲೆಲ್ಲ ನಾಗರಿ ಲಿಪಿಯನ್ನು ಬಳಕೆ ಮಾಡ್ತಾರೆ. ಅದೇ ರೀತಿ ಯೂನಿವರ್ಸಲ್ ಆಗಿ ಕರೆಯುವಂಥ ಇಂಗ್ಲೀಷಿಗೆ ಕೂಡ ಅದರದ್ದೇ ಆದ ಸ್ವಂತ ಲಿಪಿ ಇಲ್ಲ. ರೋಮನ್ ಲಿಪಿಯನ್ನು ಬಳಸ್ತೇವೆ. ಇನ್ನು ಕನ್ನಡ ಭಾಷೆಗೆ ಸ್ವತಂತ್ರ ಲಿಪಿ ಇದೆ ಹೇಳಿದರೆ ಅದು ಕನ್ನಡ ಭಾಷೆಯೊಂದಿಗೆ ಸೇರಿದಾದರೂ ಈಗ ನಾವು ಬಳಕೆ ಮಾಡುವ ಲಿಪಿ ಇದು ಕದಂಬರ ಕಾಲದಲ್ಲಿ ಕನ್ನಡ ಭಾಷೆಯನ್ನು ಬರೆಯಲು ಬಳಕೆಗೆ ಬಂದ ಲಿಪಿಯಷ್ಟೇ ಹೊರತು ಕನ್ನಡ ಭಾಷೆಯ ಸೊತ್ತಲ್ಲ. ಇದು ಭಾಷಿಗರ ಸೊತ್ತು ಕೂಡ ಅಲ್ಲ. ಹಾಗೆಯೇ ಇದೇ ಲಿಪಿಯನ್ನು ತೆಲುಗರು ಬಳಕೆ ಮಾಡಿದಾಗ, ತೆಲುಗು ಬರೆಯಲು ಬಳಕೆ ಮಾಡಿದಾಗ ಅದನ್ನು ತೆಲುಗು ಲಿಪಿ ಅಂತ ಕರೆದ್ರು. ಒಂದೊಮ್ಮೆ ಇದೇ ಲಿಪಿಯನ್ನು ಪ್ರಾಚೀನ ಕಾಲದಿಂದಲೂ ತುಳು ಬರೆಯಲು ಬಳಕೆ ಮಾಡಿದರೆ ಆಗ ತುಳು ಲಿಪಿ ಅಂತ ಕೂಡ ಕರೀತಿದ್ರ ಏನ. ಆದರೆ ತುಳು ಭಾಷೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ. ಬಹುಶಃ ಕನ್ನಡ ಅರಸರು ಆಳ್ವಿಕೆ ಮಾಡ್ತಿದ್ದ ಕಾರಣ ಕನ್ನಡ ಆಡಳಿತ ಭಾಷೆಯಾಗಿದ್ದಿರಬೇಕು. ಆ ಕಾರಣವೋ ಏನೋ ತುಳು ಭಾಷೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ. ರತ್ನಾಕರ ವರ್ಣಿ ತುಳು ಕವಿಯಾಗಿದ್ದರೂ ಕೂಡ ಆತ ಕನ್ನಡದಲ್ಲಿ ಕಾವ್ಯ ರಚಿಸ್ತಾನೆ. ಆದರೆ ಪ್ರಾಚೀನ ಕಾಲದಲ್ಲಿ 6 ಕಾವ್ಯಗಳು ರಚನೆಯಾದ್ದು, ತುಳು ಭಾಷೆಯ 6 ಕಾವ್ಯಗಳು ರಚನೆಯಾದ್ದು ಈಗ ಬೆಳಕಿಗೆ ಬಂದಿದೆ. ಈ 6 ಕಾವ್ಯಗಳು ಕೂಡ ತಿಗಳಾರಿ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ. ಆದರೆ ಈ ತಿಗಳಾರಿ ಲಿಪಿಯನ್ನು ದಕ್ಷಿಣ ಕನ್ನಡ, ಕಾಸರಗೋಡು ಕಡೆಯಲ್ಲಿ ಕೆಲವೆಡೆ ತುಳು ಲಿಪಿ ಎಂದು ಕರೆದಿದ್ದಾರೆ. ಇದು ತುಳು ಭಾಷೆಯ ಸ್ವತಂತ್ರ ಲಿಪಿ ಅಲ್ಲ ಎಂದು, ಸ್ವಂತ ಲಿಪಿ ಅಲ್ಲ ಎಂದು ಬನ್ನಂಜೆ ಗೋವಿಂದಾಚಾರ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ತುಳು ಭಾಷೆಗೆ, ಸಂಸ್ಕೃತ ಭಾಷೆಗೆ ಸ್ವತಂತ್ರವಾದ ಲಿಪಿ ಇಲ್ಲ, ಸ್ವಂತ ಲಿಪಿ ಇಲ್ಲ. ಆದರೆ ತೌಳವ ಬ್ರಾಹ್ಮಣರು ಬಳಕೆಗೆ ತಂದ ಕಾರಣ ಇದಕ್ಕೆ ತುಳು ಲಿಪಿ ಎಂದು ಹೆಸರು. ಈ ತುಳು ಲಿಪಿಯ ಮೂಲಕವೇ ಓಂ ಕೂಡ ಬರೆದಿದ್ದಾರೆ ಅಂತ ಬನ್ನಂಜೆ ಗೋವಿಂದಾಚಾರ್ಯ ಅವರು ಹೇಳಿದ್ದಾರೆ. ಆದರೆ ಇದು ತುಳು ಭಾಷೆಯ ಬರವಣಿಗೆಗಾಗಿ ಬಂದಂತಹ ಲಿಪಿ ಅಲ್ಲ. ಯಾಕೆಂದರೆ ತುಳು ಭಾಷೆಯಲ್ಲಿ ಬರವಣಿಗೆ ಇರಲಿಲ್ಲ. ಕೇವಲ 6 ಪ್ರಾಚೀನ ಕೃತಿಗಳು ಸಿಕ್ಕಿವೆ. ಅವು ತಿಗಳಾರಿ ಲಿಪಿಯಲ್ಲಿವೆ. ತಿಗಳಾರಿ ಲಿಪಿಯಲ್ಲಿ ಸಂಸ್ಕೃತದ 15,000ಕ್ಕಿಂತ ಹೆಚ್ಚಿನ ಗ್ರಂಥಗಳು ಸಿಕ್ಕಿವೆ. ಇದು ಮೂಲತಃ ಸಂಸ್ಕೃತ ಬರೆಯಲು ಬಳಕೆಗೆ ಬಂದಂತಹ ಲಿಪಿ. ತಮಿಳು ಬ್ರಾಹ್ಮಣರು ಸಂಸ್ಕೃತ ವೇದ ಮಂತ್ರಗಳನ್ನು ಬರೆಯುವುದಕ್ಕಾಗಿ ತಮಿಳು ಲಿಪಿಯನ್ನು ಪರಿವರ್ತನೆ ಮಾಡಿ ಒಂಚೂರು ಪರಿಷ್ಕೃತಗೊಳಿಸಿ ಈ ಲಿಪಿಯನ್ನು ಸೃಷ್ಟಿ ಮಾಡಿದರು. ತಮಿಳಿನಲ್ಲಿ ಕೇವಲ 32-36 ಅಕ್ಷರಗಳು ಮಾತ್ರ ಇವೆ. ಧ್ವನಿ ವ್ಯಂಜನಗಳು ಸೇರಿ ಅಷ್ಟೇ ಇರುವುದು. ಸಂಸ್ಕೃತದಲ್ಲಿ 50 ಇವೆ. ಹಾಗಾಗಿ ಸಂಸ್ಕೃತ ಭಾಷೆಯ ಎಲ್ಲ ಧ್ವನಿಯನ್ನು ಇದರಲ್ಲಿ ಸಂಕೇತ ಮಾಡಲಿಕ್ಕೆ ತಮಿಳು ಲಿಪಿಯಲ್ಲಿ ಆಗುವುದಿಲ್ಲ. ಹಾಗಾಗಿ ಅದನ್ನು ಪರಿಷ್ಕೃತಗೊಳಿಸಿ ಅವರು ಒಂದು ಲಿಪಿಯನ್ನು ಸೃಷ್ಟಿ ಮಾಡಿದರು. ಅದುವೇ ಆರ್ಯ ಎಳತ್ತು ಗ್ರಂಥ ಲಿಪಿ ಅಂತ ಅದನ್ನು ಕರೆದ್ರು. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಿಂದ ವೇದಾಧ್ಯಯನವನ್ನು ಮಾಡಲಿಕ್ಕೋಸ್ಕರ ತಂಜಾವೂರು, ಕಂಚಿಗಳಿಗೆ ಹೋದಂಥ ಬ್ರಾಹ್ಮಣರ ಮೂಲಕ ಅದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಪರಿಸರದಲ್ಲಿ ಹರಡಿತು. ದಕ್ಷಿಣ ಕನ್ನಡ, ಉಡುಪಿ, ತುಳುನಾಡಿನ ತುಳು ಪರಿಸರದಲ್ಲಿ ಹರಡಿದಾಗ ಅದನ್ನು ತುಳು ಲಿಪಿ ಅಂತ ಕರೆದ್ರು. ಇಲ್ಲಿ ಕೂಡ ವೇದ ಮಂತ್ರಗಳನ್ನು ಬರೆಯಲು ಬಳಕೆ ಮಾಡಿದರೆ ಹೊರತು ತುಳು ಭಾಷೆಯ ಕೃತಿಗಳನ್ನು, ತುಳು ಭಾಷೆಯ ಪತ್ರ ವ್ಯವಹಾರಕ್ಕೆ, ತುಳು ಭಾಷೆಯ ಕಡತಕ್ಕೆ ಇದನ್ನು ಬಳಕೆ ಮಾಡಲಿಲ್ಲ. ಯಾಕೆಂದರೆ ಇವು ಯಾವುದೂ ತುಳು ಭಾಷೆಯಲ್ಲಿ ಇರಲಿಲ್ಲ. ತುಳು ಭಾಷೆಯಲ್ಲಿ ಬರವಣಿಗೆ ಇದ್ದದ್ದು ಈಗ ತೀರಾ ಇತ್ತೀಚಿನ 20ನೇ ಶತಮಾನದಲ್ಲಿ ಆರಂಭ ಆಯಿತು. ಕೇವಲ 6 ಪ್ರಾಚೀನ ಕೃತಿಗಳು ಮಾತ್ರ ತಿಗಳಾರಿ ಲಿಪಿಯಲ್ಲಿ ತುಳುವಿನದ್ದು ಸಿಕ್ಕಿವೆ. ವ್ಯಾಪಕವಾದ ರಚನೆ ಇದ್ದರೆ 1000ಕ್ಕಿಂತ ಹೆಚ್ಚಿನ ಕೃತಿಗಳು ಸಿಗಬೇಕಿತ್ತು, ಆದರೆ ಸಿಗಲಿಲ್ಲ. ಅದರ ಅರ್ಥ ಏನಂದರೆ ತುಳು ಭಾಷೆಯಲ್ಲಿ ಬರವಣಿಗೆ ತೀರಾ ಕಡಿಮೆ ಇತ್ತು, ಇಲ್ಲವೇ ಇಲ್ಲ ಅನ್ನುವಷ್ಟಿತ್ತು. ಭಾಷೆ ಮೊದಲು ಹುಟ್ಟಿಕೊಳ್ತದೆ, ಲಿಪಿ ಅನಂತರ ಹುಟ್ಟಿಕೊಳ್ತದೆ. ಭಾಷೆಯನ್ನು ದಾಖಲಿಸುವ ಸಲುವಾಗಿ ಲಿಪಿ ಹುಟ್ಟಿಕೊಳ್ತದೆ. ಬರವಣಿಗೆಯೇ ಇಲ್ಲದೇ ಇದ್ದಾಗ ಆ ಭಾಷೆಗೊಂದು ಲಿಪಿ ಹುಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ತುಳು ಭಾಷೆಗೆ ಅದರದ್ದೇ ಆದ ಲಿಪಿ ಹುಟ್ಟಿಕೊಳ್ಳಿಲ್ಲ. ಭಾಷೆಗೆ ಲಿಪಿ ಅನ್ನೋದೇ ಒಂದು ವ್ಯರ್ಥವಾದ ವಿಚಾರ ಅಂತ ರಾಧಾಕೃಷ್ಣ ಬೆಳ್ಳೂರು ಅವರು ಹೇಳ್ತಾರೆ. ನಿನ್ನೆಯಷ್ಟೇ ಒಂದು ತಿಗಳಾರಿ ತುಳು ಲಿಪಿಯ ಶಾಸನದ ಬಗ್ಗೆ ಸ್ಪಷ್ಟೀಕರಣ ಕೊಡುತ್ತಾ ಅವರು ಹೇಳಿದರು, ತಿಗಳಾರಿ, ಆರ್ಯ ಎಳತ್ತು, ಗ್ರಂಥಲಿಪಿ, ತುಳು ಲಿಪಿ ಈ ಎಲ್ಲವೂ ಒಂದೇ. ಇದರಲ್ಲಿ ತಿಗಳಾರಿ ಅನ್ನೋದು ಪ್ರಾಚೀನ ಹೆಸರು. ಹೊರಗಡೆ ಎಲ್ಲ ಕಡೆ ಇದನ್ನು ತಿಗಳಾರಿ ಅಂತ ಕರೀತಾರೆ. ತಿಗಳರು ಅಂದರೆ ತಮಿಳರು ಸಂಸ್ಕೃತ ಬರೆಯಲು ಬಳಕೆ ಮಾಡಿದಂತಹ ಲಿಪಿ ಇದು. ಅಲ್ಲಿಂದ ಇದು ತುಳುನಾಡಿಗೆ ಹರಡಿತು. ಇಲ್ಲಿ ಅದನ್ನು ತುಳು ಲಿಪಿ ಅಂತ ಕರೆದಿದ್ದಾರೆ. ಆದರೆ ತುಳು ಲಿಪಿ ಅನ್ನೋದು ಮೂಲತಃ ತಿಗಳಾರಿ ಲಿಪಿ.
ಆಮೇಲೆ ಇದನ್ನು ಇನ್ನು ತುಳು ಭಾಷೆಗೆ ಬರವಣಿಗೆ ತರುವುದಕ್ಕೆ ಅರ್ಥವಿಲ್ಲ ಅಂತ ಅವರ ಅಭಿಪ್ರಾಯವನ್ನು ಅವರು ನಿನ್ನೆ ಸ್ಪಷ್ಟವಾಗಿ ಫೇಸ್ಬುಕ್ನಲ್ಲಿ ಹೇಳಿದ್ದಾರೆ. ಯಾವುದೇ ಭಾಷೆಗೆ ಯಾವುದೇ ಲಿಪಿಯನ್ನು ಬಳಸುವುದಕ್ಕೆ ಅಡ್ಡಿ ಇಲ್ಲ. ಹಾಗೆಯೇ ತಿಗಳಾರಿ ಲಿಪಿಯನ್ನು ತುಳು ಭಾಷೆಗೆ ಬಳಸುವುದಕ್ಕೆ ಅಡ್ಡಿ ಇಲ್ಲ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ತಿಗಳಾರಿ ಲಿಪಿ ಸಂಸ್ಕೃತ ಬರೆಯಲು ರೂಪುಗೊಂಡ ಲಿಪಿಯಾದ ಕಾರಣ ತುಳುವಿನಲ್ಲಿರುವ ಎಲ್ಲ ಸ್ವರ ವ್ಯಂಜನಗಳಿಗೆ ಇದರಲ್ಲಿ ರೇಖಾ ಸಂಕೇತವಿಲ್ಲ. ವಿಶೇಷವಾಗಿ ತುಳುವಿನಲ್ಲಿ ಹ್ರಸ್ವ ಏವೋಗಳಿವೆ. ಸಂಸ್ಕೃತದಲ್ಲಿ ಹ್ರಸ್ವ ಏವೋಗಳಿಲ್ಲ, ದೀರ್ಘ ಏವೋ ಮಾತ್ರ ಇದೆ. ಹಾಗಾಗಿ ತಿಗಳಾರಿ ಸಂಸ್ಕೃತವನ್ನೇ ಬರೆಯಲು ಬಳಕೆಗೆ ಬಂದಂತಹ ತಿಗಳಾರಿ ಲಿಪಿಯಲ್ಲಿ ದೀರ್ಘ ಏವೋಗಳು ಮಾತ್ರ ಇವೆ, ಹ್ರಸ್ವ ಏವೋಗಳಿಲ್ಲ. ಆದರೆ ತುಳುವಿನಲ್ಲಿ ಅಸಂಖ್ಯಾತ ಪದಗಳು ಹ್ರಸ್ವ ಏವೋ ಇರುವುದು ಇದೆ. ಉದಾಹರಣೆಗೆ ಕೊರಗಜ್ಜ, ಕೆರೆ, ಕೆದ್ದು, ಕೇಬಿ ಇತ್ಯಾದಿ. ಈ ಪದಗಳನ್ನು ಬರೆಯಲು ಅಲ್ಲಿ ದೀರ್ಘ ಏವೋಗಳು ಮಾತ್ರ ಇವೆ. ಈ ಲಿಪಿಯನ್ನು ಬಳಸುವಾಗ ಹ್ರಸ್ವ ಏವೋ ಮತ್ತು ದೀರ್ಘ ಏವೋ ಎರಡಕ್ಕೆ ಕೂಡ ದೀರ್ಘ ಏವೋಗಳನ್ನೇ ಬಳಕೆ ಮಾಡಬೇಕಾಗ್ತದೆ. ಆಗ ಕೆರೆ ಹೋಗಿ ಕೇದು, ಕೆಬಿ ಹೋಗಿ ಕೇದು, ಕೊರಗಜ್ಜ ಹೋಗಿ ಕೋರಗಜ್ಜ, ಇಂತಹ ಭಾಷೆ ಅನರ್ಥವಾಗ್ತದೆ. ಈ ಲಿಪಿಯನ್ನು ಇದ್ದ ಹಾಗೆ ತಿಗಳಾರಿ ಲಿಪಿಯನ್ನು ಆ್ಯಸ್ ಇಟ್ ಈಸ್ ಇರುವ ಹಾಗೆ ತುಳು ಬರೆಯಲು ಬಳಕೆ ಮಾಡಿದರೆ ಭಾಷೆ ಅಪಭ್ರಂಶಗೊಳ್ತದೆ. ಹಾಗಾಗಿ ಇದನ್ನು ಪರಿಷ್ಕರಣೆಗೊಳಿಸಬೇಕಾಗ್ತದೆ. ಪರಿಷ್ಕೃತಗೊಳಿಸಿ ತುಳು ಭಾಷೆಗೆ ಅಳವಡಿಸಿದರೆ ಅದರಲ್ಲಿ ಅಡ್ಡಿ ಇಲ್ಲ. ಆದರೆ ಅದರ ಅಗತ್ಯ ಇದೆ ಹೇಳೋದು ನಂತರದ್ದು. ಅದು ಅವರವರ ಇಷ್ಟ, ಬೇಕಾದರೆ ಬಳಸ್ಬೋದು, ಬಿಡ್ಬೋದು. ತುಳು ಭಾಷೆಗೊಂದು ಲಿಪಿಯನ್ನು ರೂಪಿಸಿದರೆ ತಪ್ಪಿಲ್ಲ. ಆದರೆ ತಿಗಳಾರಿ ಲಿಪಿಯನ್ನು ತಂದು ತುಳು ಭಾಷೆಯ ಸ್ವಂತ ಲಿಪಿ ಅಂತ ಹೇಳುವ ಹಾಗಿಲ್ಲ. ಅಲ್ಲಲ್ಲಿ ತಿಗಳಾರಿ ಲಿಪಿಯ ಶಾಸನಗಳು ಸಿಗ್ತವೆ. ತುಳು ಭಾಷೆಯದ್ದು ಇದೆ, ಸಂಸ್ಕೃತದ್ದು ಇದೆ, ಕನ್ನಡದ್ದು ಇದೆ. ಆದರೆ ಅದು ತುಳು ಭಾಷೆಯ ಲಿಪಿ ಅಂತ ಅದನ್ನು ಹೇಳುವ ಹಾಗಿಲ್ಲ. ಯಾಕೆಂದರೆ ಇದು ತುಳು ಭಾಷೆಯ ಲಿಪಿ ಅಲ್ಲ. ಈ ಲಿಪಿಯ ಆಂತರಿಕ ಮತ್ತು ಬಾಹ್ಯ ಸಾಕ್ಷ್ಯಗಳನ್ನು ಗಮನಿಸಿದಾಗ ಇದು ಸ್ಪಷ್ಟವಾಗಿ ಸಂಸ್ಕೃತ ಭಾಷೆಯ ಲಿಪಿ ಎಂದು ನಮಗೆ ತಿಳಿದು ಬರ್ತದೆ. ಸಂಸ್ಕೃತ ಭಾಷೆಯ ಬಾಹ್ಯ ಸಾಕ್ಷಿಗಳ ಬಗ್ಗೆ ಹೇಳುವುದಾದರೆ ಸಂಸ್ಕೃತ ಭಾಷೆಯ 15,000ಕ್ಕಿಂತ ಹೆಚ್ಚಿನ ಕೃತಿಗಳು ಈ ಲಿಪಿಯಲ್ಲಿ ಸಿಕ್ಕಿವೆ. ತುಳುವಿನ ಕೇವಲ 6 ಕೃತಿಗಳು ಮಾತ್ರ ಈ ಲಿಪಿಯಲ್ಲಿ ಸಿಕ್ಕಿವೆ. ಹಾಗಾಗಿ ಬಳಕೆಗೆ ಬಂದ ರೀತಿಯಲ್ಲಿ ನೋಡಿದರೆ ಅದು ಸಂಸ್ಕೃತ ಲಿಪಿ, ಆರ್ಯ ಎಳತ್ತು ಆಗ್ತದೆ ಹೊರತು ತುಳು ಲಿಪಿ ಆಗುವುದಿಲ್ಲ. ಇನ್ನು ಆಂತರಿಕ ಸಾಕ್ಷ್ಯಕ್ಕೆ ಬರೋಣ. ಆಂತರಿಕ ಸಾಕ್ಷ್ಯಕ್ಕೆ ಹೇಳುವುದಾದರೆ ತಿಗಳಾರಿ ಲಿಪಿಯಲ್ಲಿ ಸಂಸ್ಕೃತದಲ್ಲಿ ಮಾತ್ರ ಇರುವಂತಹ ಲೃ ಎನ್ನುವಂತಹ ಒಂದು ಧ್ವನಿಗೆ ರೇಖಾ ಸಂಕೇತವಿದೆ, ಅಕ್ಷರ ಇದೆ. ಅದೇ ರೀತಿ ಸಂಸ್ಕೃತದಲ್ಲಿ ಮಾತ್ರ ಇರುವಂತಹ ಋ ಅನ್ನುವಂತಹ ವರ್ಣಕ್ಕೆ ಕೂಡ ತಿಗಳಾರಿ ಲಿಪಿಯಲ್ಲಿ ರೇಖಾ ಸಂಕೇತ ಇದೆ, ಅಂದರೆ ಅಕ್ಷರ ಇದೆ. ಅದೇ ರೀತಿ ಸಂಸ್ಕೃತದಲ್ಲಿ ದೀರ್ಘ ಏವೋಗಳು ಮಾತ್ರ ಇವೆ. ಆದ್ದರಿಂದ ತಿಗಳಾರಿ ಲಿಪಿಯಲ್ಲಿ, ಈಗ ಇವರು ತುಳು ಲಿಪಿ ಅಂತ ಕಲಿಸುತ್ತಾ ಇರುವಂತಹ ತಿಗಳಾರಿ ಲಿಪಿಯಲ್ಲಿ ಕೂಡ ದೀರ್ಘ ಏವೋಗಳು ಮಾತ್ರ ಇವೆ, ಹ್ರಸ್ವ ಏವೋಗಳಿಲ್ಲ. ಆದರೆ ತುಳುವಿನಲ್ಲಿ ಹ್ರಸ್ವ ಏವೋ ಇದೆ. ತುಳುವಿನಲ್ಲಿ ಇರುವಂತಹ ತುಳುವಿನ ಭಾಷೆಯ ಬರವಣಿಗೆಗೆ ಇದು ರೂಪುಗೊಂಡಂತಹ ಲಿಪಿಯಾಗಿದ್ದರೆ ತುಳುವಿನಲ್ಲಿರುವಂತಹ ಹ್ರಸ್ವ ಏವೋಗಳಿಗೆ ಅಲ್ಲಿ ವರ್ಣಗಳಿರ್ತಿದ್ವು, ಅಕ್ಷರಗಳಿರ್ತಿದ್ವು. ಆದರೆ ಅದು ಇಲ್ಲ. ಹಾಗಾಗಿ ಆಂತರಿಕ ಮತ್ತು ಬಾಹ್ಯ ಸಾಕ್ಷ್ಯ ಎರಡನ್ನು ಅವಲೋಕಿಸಿದಾಗ ಕೂಡ ಇದು ತುಳು ಭಾಷೆಯ ಸ್ವತಂತ್ರ ಲಿಪಿ ಅಲ್ಲ. ಆದರೆ ತುಳು ಅಕಾಡೆಮಿ ವೆಬ್ಬಿನಲ್ಲಿ ಒಂದೆಡೆ ಸ್ಪಷ್ಟವಾಗಿ ಬರೆದಿದ್ದಾರೆ, ಪ್ರಾಚೀನ ಕಾಲದಲ್ಲಿ ತುಳು ಭಾಷೆಯ ಬರವಣಿಗೆಗೆ, ತುಳು ಸಾಹಿತ್ಯಕ್ಕೆ ತಿಗಳಾರಿ ಲಿಪಿಯನ್ನು ಬಳಕೆ ಮಾಡ್ತಾ ಇದ್ರು. ಯಾವುದೇ ಭಾಷೆಗೆ ಸ್ವತಂತ್ರ ಲಿಪಿ ಅನ್ನೋದು ಇಲ್ಲ ಅಂತ ಹೇಳೋದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಲ್ಲಿ ತುಳು ಭಾಷೆಯ ಪ್ರಾಚೀನ ಕೃತಿಗಳು ತಿಗಳಾರಿ ಲಿಪಿಯಲ್ಲಿವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇನ್ನೊಂದೆಡೆ ತುಳು ವರ್ಣಮಾಲೆ ಅಂತ ಕೊಟ್ಟು ತಿಗಳಾರಿ ಲಿಪಿಯನ್ನು ಕೊಟ್ಟು ತುಳು ಲಿಪಿ ವರ್ಣಮಾಲೆ ಅಂತ ಹಾಕಿದರೆ ಅಲ್ಲಿ ಇದು ತಿಗಳಾರಿ ಕೂಡ ಹೌದು, ಮೂಲತಃ ಇದು ತಿಗಳಾರಿ ಲಿಪಿ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಆದ್ದರಿಂದ ತುಳು ಲಿಪಿ ಕಲಿಯುವವರೆಲ್ಲ ಈ ವೆಬ್ಬನ್ನು ನೋಡಿ, ಅದೇ ರೀತಿ ಒಂದಷ್ಟು ಜನ ತುಳು ಲಿಪಿ ಪುಸ್ತಕ ಬರೆದು ಕಲಿಸ್ತಾ ಇದ್ದಾರೆ, ಅವರು ಕೂಡ ಮೂಲತಃ ಇದು ತುಳು ಲಿಪಿ ಅನ್ನುವುದನ್ನು ಮುಚ್ಚಿಡ್ತಾ ಇದ್ದಾರೆ. ಮುಚ್ಚಿಟ್ಟು ತುಳು ಭಾಷೆಗೆ ಅದರದ್ದೇ ಆದ ಸ್ವತಂತ್ರ ಲಿಪಿ ಇತ್ತು, ನಂತರ ಅದು ಬ್ರಾಹ್ಮಣರು ಇವರು ಅದನ್ನು ತಿಗಳಾರಿ ಅಂತ ಕಳೆದು ಹೋಗುವಾಗ ಮಾಡಿದ್ರು ಅಂತ ಹೇಳಿ ತಪ್ಪ ಅಭಿಪ್ರಾಯವನ್ನು ಹರಡ್ತಾ ಇದ್ದಾರೆ. ಇದನ್ನು ನಂಬಿದಂತಹ ತುಳುವರು ಯಾರಾದರೂ ಶಾಸನ ಏನಾದ್ರು ಈ ಲಿಪಿಯಲ್ಲಿ ಸಿಕ್ಕಾಗ ಅದು ತಿಗಳಾರಿದು ಅಂತ ಹೇಳಿದರೆ ಅವರ ಹತ್ರ ಕೆಟ್ಟ ಭಾಷೆಯಲ್ಲಿ ಜಗಳಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ತುಳು ಲಿಪಿಯನ್ನು ಬರೆದಂತಹ, ತುಳು ಲಿಪಿಯನ್ನು ಕಲಿಸಿದಂತಹ ವಿದ್ವಾಂಸರು. ಅವರಿಗೆ ತಿಗಳಾರಿ ಮತ್ತು ತುಳು ಲಿಪಿ ಆರ್ಯ ಎಳತ್ತು ಎಲ್ಲವೂ ಒಂದೇ ಅಂತ ಗೊತ್ತು. ಆದರೆ ಇವರು ಇದನ್ನು ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳ್ತಾ ಇಲ್ಲ. ವಿದ್ವಾಂಸರ ನಡುವೆ ಚರ್ಚೆ ಆಗುವಾಗ ಅದು ತಿಗಳಾರಿ ಅಂತ ಒಪ್ಕೊಳ್ತಾರೆ. ಉದಾಹರಣೆಗೆ ಡಾಕ್ಟರ್ ವಿಘ್ನರಾಜ ಭಟ್ ನನ್ನ ಹತ್ರ ಮಾತನಾಡುವಾಗ ಹೌದೌದು ಅದು ತಿಗಳಾರಿ ಮತ್ತು ತುಳು ಲಿಪಿ ಎರಡು ಒಂದೇ, ಮೂಲತಃ ತಿಗಳಾರಿ ಲಿಪಿ. ತಿಗಳಾರಿ ಅಂತ ಬರೆದು ಬ್ರಾಕೆಟಲ್ಲಿ ತುಳು ಲಿಪಿ ಅಂತ ಹಾಕಿ ಬರಿಬೇಕು, ಇಲ್ಲ ತುಳು ಲಿಪಿ ಅಂತ ಬರೆಯುವಾಗ ಬ್ರಾಕೆಟಲ್ಲಿ ತಿಗಳಾರಿ ಲಿಪಿ ಅಂತ ನಾವು ಬಳಕೆ ಮಾಡಬೇಕು ಅಂತ ಹೇಳಿದರು. ಆದರೆ ಬೇರೆಯವರ ಹತ್ರ ಹೋಗಿ ಅದು ತುಳು ಲಿಪಿ ಅಂತ ಹೇಳ್ತಾ ಇದ್ದಾರೆ ಕಾಣಬೇಕು. ನನಗೆ ಗೊತ್ತಿಲ್ಲ ಅವರ ಶಿಷ್ಯಂದರು ಹೇಳಿದ್ದು, ಅವರು ಹೇಳಿದ್ದಾರೆ ಇಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಪಷ್ಟವಾಗಿ ಈ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ.
ಇಷ್ಟ ತನಕ ಯಾವ ವಿದ್ವಾಂಸರು ಕೊಟ್ಟಿಲ್ಲ. ಆದರೆ ನಿನ್ನೆ ಮೊದಲ ಬಾರಿಗೆ ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರವರು ತಿಗಳಾರಿ, ತುಳು, ಆರ್ಯ, ಎಳತ್ತು ಎಲ್ಲ ಒಂದೇ. ತಿಗಳಾರಿ ಅನ್ನೋದೇ ಪ್ರಾಚೀನವಾದ್ದು, ಇದು ಸಂಸ್ಕೃತವನ್ನು ಬರೆಯಲು ಬಳಕೆಗೆ ಬಂದ ಲಿಪಿ ಅನ್ನೋದನ್ನು ಫೇಸ್ಬುಕ್ಕಿನ ಸ್ಟೇಟಸ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಅವರ ಕೃತಿಯಲ್ಲಿ ಅದನ್ನು ಅವರು ಬರೆದಿದ್ದು ಆ ಕೃತಿಯ ಪುಟವನ್ನು ಕೂಡ ಅಲ್ಲಿ ಶೇರ್ ಮಾಡಿದ್ದಾರೆ. ಇದರಿಂದಾಗಿ ಒಬ್ಬ ವಿದ್ವಾಂಸರು ಸ್ಪಷ್ಟವಾಗಿ ಹೇಳಿದ ಹಾಗೆ ಆಯಿತು. ಇನ್ನೂ ಅನೇಕ ವಿದ್ವಾಂಸರು ಈ ಬಗ್ಗೆ ತುಳುವರಿಗೆ ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು ಮತ್ತು ತುಳು ಅಕಾಡೆಮಿಯ ವೆಬ್ಬಿನಲ್ಲಿ ಕೂಡ ಈ ಬಗ್ಗೆ ಮಾಹಿತಿ ಕೊಡಬೇಕು. ತುಳು ಲಿಪಿ ವರ್ಣಮಾಲೆ ಅಂತ ಬರೆಯುವಾಗ ಅದು ತಿಗಳಾರಿ ಕೂಡ, ಇದನ್ನು ತಿಗಳಾರಿ ಅಂತ ಯಾರು ಹೇಳಿದರೆ ಅಲ್ಲಗಳೆಯುವ ಹಾಗಿಲ್ಲ, ಮೂಲತಃ ಇದು ತಿಗಳಾರಿ ಎನ್ನುವುದನ್ನು ಕೂಡ ಸ್ಪಷ್ಟಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕಾಗಿದೆ. ಇಲ್ಲ ಅಂತಾದರೆ ಕೇವಲ ತುಳು ಲಿಪಿ ಪುಸ್ತಕ ಮಾರಾಟಕ್ಕಾಗಿಯೋ ಅಥವಾ ಇನ್ನೇನೋ ಕಾರಣಕ್ಕೆ ಇದನ್ನು ತುಳು ಲಿಪಿ ಅಂತ ಪ್ರಚಾರ ಮಾಡಿದರೆ ಜನರಲ್ಲಿ ತಪ್ಪು ಭಾವನೆ ಉಂಟಾಗ್ತದೆ. ಜನರಿಗೆ ಈ ಬಗ್ಗೆ ಮಾಹಿತಿ ಇಲ್ಲದಿದ್ದಾಗ ಹೊಡೆದಾಟ ಉಂಟಾಗ್ತದೆ. ಅಲ್ಲದೆ ಯಾವುದೋ ಒಂದು ಲಿಪಿಯನ್ನು ತಂದು ನಮ್ಮ ಸತ್ಯದ ಮಣ್ಣಿನ ತುಳುನಾಡಿನಲ್ಲಿ ಅದು ತುಳುವರ ಸ್ವತಂತ್ರ ಲಿಪಿ ಅಂತ ಹೇಳುವುದು ಅರ್ಥವಿಲ್ಲ. ನಮ್ಮ ಸತ್ಯದ ಮಣ್ಣಿಗೆ ಅದು ಕಳಂಕ. ಅಲ್ಲದೆ ಈ ಲಿಪಿಯನ್ನು ಈಗ ಇರುವ ಹಾಗೆ ಬಳಕೆ ಮಾಡಿದರೆ ಅದು ತುಳುವಿಗೆ ಸೂಕ್ತವಿಲ್ಲ, ಸೂಕ್ತವಾಗದ ಲಿಪಿ, ತುಳುವಿಗೆ ಅದು ಧಕ್ಕೆ ಉಂಟಾಗ್ತದೆ. ತುಳುವಿಗೆ ಸೂಕ್ತವಾಗದಂತಹ ಒಂದು ಲಿಪಿಯನ್ನು ತಂದು ಬಳಕೆ ಮಾಡುವುದಕ್ಕೆ ಅರ್ಥವಿಲ್ಲ. ಅದರ ಬದಲು ಭಾಷೆಯನ್ನು ಬೆಳೆಸುವಂತಹ ಕೆಲಸ ಆಗಬೇಕಾಗಿದೆ. ಲಿಪಿ, ಯಾವ ಲಿಪಿಯನ್ನು ಕೂಡ ಬಳಕೆ ಮಾಡ್ಬೋದು. ಈಗ ಕನ್ನಡಕ್ಕೆ ಬಳಸುವಂಥ ಲಿಪಿಯನ್ನು ನಾವು ತುಳುವಿಗೆ ಕೂಡ ಬಳಸ್ತಾ ಇದ್ದೇವೆ 20ನೇ ಶತಮಾನದಿಂದಲೇ. ಹಾಗಾಗಿ ಅದನ್ನು ಈಗ ಕೂಡ ನಾವು ಬಳಕೆ ಮಾಡಿ ಮುಂದುವರಿಬಹುದು. ಹೊರತು ಈ ಲಿಪಿಗೆ ಹೆಚ್ಚಿನ ಆದ್ಯತೆ ಕೊಡುವ ಅಗತ್ಯ ಇಲ್ಲ. ಕೇವಲ ಈ ಲಿಪಿಯ ಶಾಸನಗಳು, ಗ್ರಂಥಗಳು ಸಿಕ್ಕಿದರೆ ಅದನ್ನು ಓದುವ ಸಲುವಾಗಿ ಮಾತ್ರ ನಾವು ಈ ಲಿಪಿಯನ್ನು ವಿದ್ವಾಂಸರು ಕಲಿಬೇಕಾಗಿದೆ. ಹೊರತು ಸಾಮಾನ್ಯ ಜನರು ಇದನ್ನು ಇನ್ನೂ ತುಳು ಭಾಷೆಗೆ ಅಳವಡಿಸುವುದು ಅಸಾಧ್ಯವಾದ ವಿಚಾರ. ಈಗ ತುಳು ತರಗತಿಗಳನ್ನು ಶಾಲೆಗಳಲ್ಲಿ ತುಳು ಪಠ್ಯವನ್ನು ಇಟ್ಟಿದ್ದಾರೆ. ಇದನ್ನು ಕೂಡ ಕನ್ನಡ ಲಿಪಿಯ ಮೂಲಕವೇ ಬರಿತಾ ಇದ್ದಾರೆ. ಕನ್ನಡ ಲಿಪಿ ಅಂದರೆ ಅದರ ಭಾಷೆಯ ಸ್ವತಂತ್ರ ಲಿಪಿ ಅಲ್ಲ, ಅದು ಕದಂಬರ ಕಾಲದಲ್ಲಿ ಕನ್ನಡ ಬರೆಯಲು ಬಳಕೆಗೆ ಬಂದಂತಹ ಲಿಪಿ ಅಷ್ಟೇ. ಯಾವುದೇ ಭಾಷೆಗೆ ಅದರದ್ದೇ ಆದ ಸ್ವತಂತ್ರ ಲಿಪಿ ಅನ್ನೋದು ಇಲ್ಲ. ಅದೊಂದು ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ಇದು ಅದೇ ರೀತಿ ತಿಗಳಾರಿ ಲಿಪಿಯ ಮೂಲವನ್ನು ನಾವು ಅರ್ಥಕೊಂಡು ಮಾತನಾಡಬೇಕಾಗಿದೆ. ಎಲ್ಲರಿಗೂ ತುಳು ಲಿಪಿಯ ಮೂಲ ತಿಗಳಾರಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಸಬೇಕು. ಹೀಗೆ ತಿಳಿಸಿದರೆ ಯಾವುದೇ ಗೊಂದಲ ಇರುವುದಿಲ್ಲ. ಹಾಗಾಗಿ ನಾನು 2 ವರ್ಷಗಳ ಮೊದಲು ಇತಿಹಾಸ ಅಕಾಡೆಮಿ ಕೊಪ್ಪಳದಲ್ಲಿ ಆಯೋಜಿಸಿದಂತಹ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ತಿಗಳಾರಿ ತುಳು ಲಿಪಿ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಇತಿಹಾಸಜ್ಞರು, ಲಿಪಿ ತಜ್ಞರು ತುಂಬಿದ ಸಭೆಯಲ್ಲಿ ಪ್ರಬಂಧ ಮಂಡನೆ ಮಾಡಿ ಅವರ ಸಹಮತವನ್ನು ಇದಕ್ಕೆ ಪಡೆದಿದ್ದಾರೆ. ನನ್ನ ವಾದವನ್ನು ಅವರು ಒಪ್ಪಿದ್ದಾರೆ. ಅವರೆಲ್ಲ ಹೌದು ಅಂತ ಹೇಳಿದ್ದಾರೆ. ತಿಗಳಾರಿಯೇ ಮೂಲ ಅನ್ನೋದನ್ನು ಹೇಳಿದ್ದಾರೆ. ಲಿಪಿ ತಜ್ಞರಾದಂತಹ ವೆಂಕಟೇಶ ಜೋಯಿಶು, ಆಮೇಲೆ ತುಂಬ ಲಿಪಿ ತಜ್ಞರು ಎಲ್ಲರೂ ಇದರಲ್ಲಿ ಇತಿಹಾಸಜ್ಞರು, ಅವರೆಲ್ಲ ಇದನ್ನು ಒಪ್ಪಿಕೊಂಡಿದ್ದಾರೆ. ಇದನ್ನು ನಾವು ಸ್ಪಷ್ಟಪಡಿಸಬೇಕು. ತುಳುವಿನ ಸ್ವತಂತ್ರ ಲಿಪಿ, ಸ್ವಂತ ಲಿಪಿ ಅನ್ನುವಂಥ ತಪ್ಪು ಕಲ್ಪನೆಯಿಂದ ಹೊರಗೆ ಬರಬೇಕು. ಮತ್ತು ಲಿಪಿ ಇಲ್ಲ ಅನ್ನೋದು ಕೊರತೆ ಅಲ್ಲ ಅನ್ನೋದನ್ನು ಕೂಡ ನಾವು ತಿಳಿ ಹೇಳಬೇಕಾಗಿದೆ. ನಮಸ್ಕಾರ.